ಯಾಕೆಂದರೆ ಇಡೀ ಉಳ್ಳಾಲ ಜನತೆ ಆಲೋಚನೆ ಮಾಡಬೇಕು. UGD ನಾವು ಆದಷ್ಟು ಬೇಗ ಮಾಡದಿದ್ದಲ್ಲಿ ಉಳ್ಳಾಲ ಅನ್ಡಿಕ್ಲೇರ್ ಸ್ಲಮ್ ಆಗ್ತದೆ, ಎಲ್ಲ ಅಲ್ಲಿ ನೀರು ಬಿಟ್ಟು. ಆದ ಕಾರಣ ಭವಿಷ್ಯದ ಉಳ್ಳಾಲದ ಆಲೋಚನೆಯಿಂದ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಇದು ಬಯಸ್ತೇನೆ. ತಾದಿದ ಗುಂಡಿಲೆನು ದುರಸ್ತಿ ಮಲ್ಪಂದ ಕೈಬುಡ್ನ ವಿಚಾರಕ್ಕೆ ಸಂಬಂಧಿಸಾದ PWD ಅಧಿಕಾರಿಯನ್ನು ಸ್ಪೀಕರ್ UT ಖಾದರ್ ತರಾಟೆಗೆದಿತ್ತೊಂಡರು. ಅಭಿವೃದ್ಧಿ ಕಾಮಗಾರಿಲದ ವಿಚಾರಕ್ಕೆ ಸಂಬಂಧಿಸಾದ ಉಳ್ಳಾಲ ರಾಯಲ್ ಗಾರ್ಡನ್ ನಡೆದಿನ ಬೇತೆ ಇಲಾಖೆಲದ ಅಧಿಕಾರಿಲದ ಸಭೆಟ್ UT ಖಾದರ್ ಪಾಲ್ಪಡೆದು ಪಾತಿರೀರು. ಗುಂಡಿಲಿನ ದಿಂಜಾವನ ಬೇಲೆ ಸುರುಕು ಮಲ್ಪಲೆ ಕಾಮಗಾರಿನ ಪೂರ್ತಿ ಮಲ್ತದ ವರದಿ ಒಪ್ಪಿಸಾವಡು ಪಣದು PWD ಅಧಿಕಾರಿಗಳಿಗೆ UT ಖಾದರ್ ಸೂಚನೆ ಕೊರಿಯರು. ಕಡಲ್ಕೊರೆತ ಪರಿಹಾರ ತಡೆಗೋಡೆ ಕಾಮಗಾರಿದ ಬಗೆಟ್ ಪರಿಶೀಲನೆ ನಡಪಾದ ಕ್ರಮ ಕೈಗೊಳ್ಳಕ ಬಂದರ್ ಇಲಾಖಾ ಅಧಿಕಾರಿಗಳಿಗೆ ಸೂಚನೆ ಕೊರಿಯರು. ಅವಿರ್ದು ಬೊಕ್ಕ ಸುದ್ದಿಗಾರರ ಪಾತೆರ್ನ UT ಖಾದರ್ ಉಳ್ಳಾಲ ನಗರಸಭೆ ಸೋಮೇಶ್ವರ ಪುರಸಭೆ ಬೊಕ್ಕ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಡ್ ಪರ್ಪಿನ ನೀರಿದ ಪೂರೈಕೆಗೆ 150 ಕೋಟಿ ಮಂಜೂರು ಮಲ್ಪೆರೆ ಸರ್ಕಾರ ಅನುಮೋದನೆ ಕೊಡ್ತಡು. ಅವೇ ರೀತಿ ಗ್ರಾಮೀಣ ಪ್ರದೇಶಡ್ ಪರ್ಪಿ ನೀರು ಪೂರೈಕೆಗೆ ಎರಡನೇ ಹಂತಡ್ 210 ಕೋಟಿ ರೂಪಾಯಿ ಮಂಜೂರು ಮಲ್ಪೆರೆ ಸರ್ಕಾರಗ ಪ್ರಸ್ತಾವನೆ ಸಲ್ಲಿಸಾದಿತ್ತದ ದುಂಬುದ ಅವಧಿಡ್ ತೀರ್ಮಾನ ಕೈಗೊಂಡು ಪಂಡು ತೆರಿಪಾಯಿರು. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿಯ ಕೆಲಸ ಕಾರ್ಯಗಳ ಬಗ್ಗೆ ನಾವು ಒಂದು ರಿವ್ಯೂ ಮೀಟಿಂಗ್ ನಾವು ಇವತ್ತು ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಈಗ ಒಂದು ಪ್ರಪೋಸಲ್ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದಕ್ಕೆ ಅನುಗುಣವಾಗಿ ಇಲ್ಲಿ ಅಧಿಕಾರಿಗಳು ಕೂಡ ಬೇಕಾಗುವಂಥ ವರದಿಯನ್ನು ಸರ್ಕಾರಕ್ಕೆ ಹೋಲಿಸಬೇಕು. ಇದನ್ನು ಅತ್ಯಂತ ಸಂತೋಷವಾಗ್ತದೆ ಹೇಳಲಿಕ್ಕೆ. ಉಳ್ಳಾಲ ನಗರ ಮತ್ತು ಸೋಮೇಶ್ವರ ಕೋಟೆಕ ನಗರ ವ್ಯಾಪ್ತಿಗೆ ಸುಮಾರು 150 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಏನು ನಾವು ಲಾಸ್ಟ್ ಟೈಮ್ ಸ್ಯಾಂಕ್ಷನ್ ಮಾಡಿ ಪೈಪ್ಲೈನಲ್ಲಿ ಎಕ್ಸ್ಟ್ರಾ ಅದಕ್ಕೆ ಇವತ್ತು ನಗರದ ಇಲಾಖೆ ಮುಖಾಂತರ ಅದಕ್ಕೆ ಇವತ್ತು ಅಪ್ರೂವಲ್ ಆಗಿದೆ. ಅತಿ ಶೀಘ್ರದೆಲ್ಲ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. ಅದೇ ರೀತಿ ಗ್ರಾಮೀಣ ಮಟ್ಟದ 10-15 ನಮ್ಮ ಗ್ರಾಮೀಣ ಮಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಕೂಡ ಇವತ್ತು ಕುಡಿಯೋ ನೀರಿನ ಯೋಜನೆ 210 ಕೋಟಿ ರೂಪಾಯಿ ಯೋಜನೆ ಏನಿದೆ ಎರಡನೇ ಹಂತದ್ದು, ಅದಕ್ಕೆ ಈಗಾಗಲೇ ಪ್ರಪೋಸಲನ್ನು ಫೈನಾನ್ಸ್ ಹೋಗಿ ಮುಂದಿನ ವಾರ ಕ್ಯಾಬಿನೆಟ್ಗೆ ಹೋಗಲಿಕ್ಕಿದೆ. ಸೊ ಈ ಒಂದು ಯೋಜನೆ ಇವತ್ತು ಆದಷ್ಟು ಬೇಗ ಅನುಷ್ಠಾನ 1-2 ವರ್ಷ ಅದು ತಗೊಳ್ತದೆ ಕಂಪ್ಲೀಟ್ ಆಗಲಿಕ್ಕೆ. ನಮ್ಮ ಕುಡಿಯೋ ನೀರಿನ ಯೋಜನೆ ನಾವು ಅವತ್ತು ಏನು ಹೇಳಿದ್ದೇವೆ ಅದಕ್ಕೊಂದು ಶಾಶ್ವತ ಪರಿಹಾರ ಇವತ್ತು ನಮಗೆ ಸಿಕ್ಕುವಂಥದ್ದು. ಎರಡನೇದು ನಮ್ಮ CRZಗೆ ಸಂಬಂಧಪಟ್ಟಾಗೆ ಮೀನುಗಾರ ಪ್ರದೇಶದಲ್ಲಿ ಮೀನುಗಾರ ಆಗೋ ತೊಂದರೆ ಬಗ್ಗೆ ನಾವು ವಿವರಿಸಿಕೊಂಡು ಕೆಲವೊಂದು ಕಾರಣ ತಡೆಗಟ್ಟುವ ಏನು ಹಕ್ಕು ನಮ್ಮ ಡೋರ್ ನಂಬರ್ ಇದೆಯಾ ಮತ್ತು ಅವರಿಗೆ ಬೇಕಾಗುವಂಥ ಒಂದು ಸವಲತ್ತು ಕೊಡಲಿಕ್ಕೆ ವ್ಯವಸ್ಥೆ ಬೇಕಾ ಅದನ್ನು ಕೂಡ ಅಧಿಕಾರಿ ಕರೆಸಿಕೊಂಡು ಅದು ಕೂಡ ಬಹುಶಃ ಮುಂದಿನ 1 ತಾರೀಕಿನ ಒಳಗಡೆ ಅವ್ರಿಗೆ ಕಾನೂನುಬದ್ಧವಾಗಿ ಕೊಡಬೇಕಂತ ನಾವು ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಇವತ್ತು ರಸ್ತೆಗೆ ಸಂಬಂಧಪಟ್ಟಾಗೆ ಏನು ನಮ್ಮ 2 ಕೆಲಸ ಮತ್ತು ಅಬ್ಬಕ್ಕ ಸರ್ಕಲಿಂದ ಇವತ್ತು ನಮ್ಮ ತೊಕ್ಕೋಡಿ ಮುಖ್ಯ ರಸ್ತೆ ಇದೆಯಾ ಅದು ಮಾಸಿಕಟ್ಟೆ ಮತ್ತು ಅಬ್ಬಕ್ಕ ಮಧ್ಯೆ ಏನು ಚರಂಡಿ ಮತ್ತು ಅಭಿವೃದ್ಧಿ ಆಗಬೇಕಾ ಅದಕ್ಕೆ 2 ಕೋಟಿ ರೂಪಾಯಿ ಟೆಂಡರ್ ಕರೆದು ಇದೀಗಲೇ ಕೊನೆ ಹಂತದಿದ್ದಕ್ಕೆ ಈಗ ಅದನ್ನು ಅಪ್ರೂವ್ ಕೂಡ ಕೊಡ್ತಂತ ಕೂಡ ಅದಕ್ಕೆ ಸಂಬಂಧ ಅಧಿಕಾರಿಗಳಿಗೆ ಸೆಕ್ರೆಟರಿಗಳಿಗೆ ನಾವು ಮಾತಾಡಿದ್ದೇವೆ. ಎರಡನೇದು ನಮ್ಮ ನಗರ ಮಟ್ಟದ ದೊಡ್ಡ ಮಟ್ಟದ ಯೋಜನೆ ಅಬ್ಬಕ್ಕ ಸರ್ಕಲಿಂದ ಬೀಚ್ ಕಡೆ ಹೋಗುವಂಥ ರಸ್ತೆಯನ್ನು ಒಂದು ಸ್ಮಾರ್ಟ್ ರಸ್ತೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಅದೀಗ ಒಂದು ಪ್ರಪೋಸಲ್ ನಾವು ಯಾವ ರೀತಿ ನಾವು ಕದ್ರಿ ಪಾರ್ಕನ್ನು ಅಭಿವೃದ್ಧಿಪಡಿಸಿದ್ದೇವೆ ಅದೇ ಇಂಜಿನಿಯರ್ ಇವತ್ತು ಬಂದು ಅದನ್ನು ನೋಡಿದ್ದಾರೆ. ಅದೇ ರೀತಿ ಅದನ್ನು ಸಂಪೂರ್ಣವಾಗಿ ನಾವು ಅಭಿವೃದ್ಧಿಪಡಿಸಿ ನಮ್ಮ ಉದ್ದೇಶ ಏನು ಆ ಬೀಚಿಗೆ ಮತ್ತು ಮುಕ್ಕಚೇರಿ ಬೀಚಿಗೆ ಭಾಳಷ್ಟು ಪ್ರವಾಸಿಗರು ಬರಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕು. ಅದು ಡೆವಲಪ್ಮೆಂಟ್ ಜೊತೆಯಲ್ಲಿ ನಾವೆಲ್ಲ ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ ಕೂಡ ಇವತ್ತು ಇರಬೇಕು. ಒಂದು ಸೌಹಾರ್ದದ ಪ್ರೀತಿಯ ಉಳ್ಳಾಲ ಅಂತೇಳಿ ಪ್ರತಿಯೊಬ್ಬರು ಕೂಡ ಒಂದು ಧೈರ್ಯ ಮತ್ತು ವಿಶ್ವಾಸ ಬರುವಂಥ ವಾತಾವರಣದಿಂದ ನಿರ್ಮಾಣ ಮಾಡಬೇಕು. ಅದಕ್ಕೆ ಬೇಕಾಗುವಂಥ ಯೋಜನೆ ಕೂಡ ನಾವು ಇವತ್ತು ಹಮ್ಮಿಕೊಳ್ತೇವೆ. ಮತ್ತು ಅದಕ್ಕೆ ಬೇಕಾಗಿ ಈಗ ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಇವತ್ತು ಡಿಸ್ಕಸ್ ಮಾಡಿದ್ದೇವೆ. ಇವತ್ತು ಎಲ್ಲೆಲ್ಲಿ ನಮಗೆ ಇವತ್ತು CC ಕ್ಯಾಮರಾ ಬೇಕಾ ಅಲ್ಲೆಲ್ಲ ಕೂಡ CC ಕ್ಯಾಮರಾ ನಮಗೆ ಸರ್ಕಾರದ ಅನುದಾನ ಕೊರತೆ ಇದ್ದರೆ CSR ಫಂಡ್ ಮುಖಾಂತರ ಎಲ್ಲ ಮೆಡಿಕಲ್ ಕಾಲೇಜಿನವರು ಮುಂದೆ ಬಂದಕ್ಕೆ ಸಹಕಾರ ಕೊಡಲಿಕ್ಕೆ ಇವತ್ತು ತಯಾರಾಗಿ ಇರ್ತಿದ್ದಾರೆ. ಇದೇ ರೀತಿ ನಾವು ತೊಕ್ಕೋಟಿನಿಂದ ನಮ್ಮ ಮುಡಿಪಿಗೆ ಹೋಗೋ ರಸ್ತೆ ಏನು ಅರ್ಧ ಇವತ್ತು ಬಾಕಿಯಾಗಿ ತೊಕ್ಕೋಟು ಜಂಕ್ಷನ್ದ ಚೆಂಬುಗುಡ್ಡೆ ಮತ್ತು ನಮ್ಮ ಹಸೆಗೋಲಿಯಿಂದ 30 ಕೋಟಿ ರೂಪಾಯಿ ಅನುದಾನ ಬಹುಶಃ ಮೌಖಿಕವಾಗಿ ಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಈ ಒಂದು ಸೆಷನ್ ಮುಗಿದ ತಕ್ಷಣ ಇದಕ್ಕೆಲ್ಲೂ ಕೂಡ ಅನುದಾನದ ಬಿಡುಗಡೆ ಆಗಿ ಬಹುಶಃ ಜನವರಿ ಫೆಬ್ರವರಿಯಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಆ ಕೆಲಸ ಅಭಿವೃದ್ಧಿಯ ಕೆಲಸ ಇವತ್ತು ಆಗಿ ಈಗಲೇ 25 ಕೋಟಿ ರೂಪಾಯಿ ನಗರೋತ್ಥಾನದಲ್ಲಿ ನಗರ ಮಟ್ಟದ ಯಾವುದೆಲ್ಲ ರಸ್ತೆ ಬಾಕಿ ಇದೆ ಆ ರಸ್ತೆ ಎಲ್ಲ ಸೇರಿಸಿದ್ದೇವೆ. ಅದರಲ್ಲಿ ನಾವು ಸುಸಜ್ಜಿತವಾದ
ನಮ್ಮ ಈ ಲೈಬ್ರರಿ ಡಿಜಿಟಲ್ ಲೈಬ್ರರಿ ಕೂಡ ಇವತ್ತು ಉಲ್ಲಾಲಕ್ಕೆ ಇದೆ. ಅದಕ್ಕೆಲ್ಲವೂ ಕೂಡ ಫೈನಲ್ ಮೀಟಿಂಗ್ ಒಪ್ಪಿಗೆ ಆದ ತಕ್ಷಣ ಆ ಕೆಲಸವನ್ನು ಕೂಡ ನಾವು ಇವತ್ತು ಪ್ರಾರಂಭಿಸಲಾಗುವುದು. ಈಗ ಮತ್ತಷ್ಟು ದೊಡ್ಡ ಉಲ್ಲಾಲ ಅಭಿವೃದ್ಧಿಗೆ ನಮಗೆ ಪೂರಕವಾಗಬೇಕಾದಂಥ ಯಾವುದಂತೇಳಿ ಒಲಪೇಟ್ ಜಂಕ್ಷನ್ ಅಭಿವೃದ್ಧಿಪಡಿಸಲಿಕ್ಕೆ ಕೂಡ ನಾವು ಇವತ್ತು ಕ್ರಮ ಕೈಗೊಂಡು ಮುಂದಿನ ಅದನ್ನು ಯೋಜನೆ ನಾವು ತರ್ತೇವೆ. ಯಾಕೆಂದೇಳಿ ಅಲ್ಲಿ ನಮಗೆಲ್ಲ ಲೋಕಲ್ಗೂ ಅದಕ್ಕೆ ನಮ್ಮ ಸಹಕಾರ ಕೊಡಬೇಕು. ನಾವೇನಾದರೂ ಒಲಪೇಟೆ ಜಂಕ್ಷನ್ ನಾವು ಅಭಿವೃದ್ಧಿಪಡಿಸದಿದ್ದಲ್ಲಿ, ಊರವರೆಲ್ಲ ಅದಕ್ಕೆ ಸಹಕಾರ ಕೊಡದಿದ್ದಲ್ಲಿ ಆ ಒಂದು ಏರಿಯಾ, ಅದು ಮಂಚಿಲೆ ಇರಲಿ, ಒಲಪೇಟೆ ಇರಲಿ, ಅಕ್ಕರೆಕೆರೆ ಇರಲಿ, TC ರೋಡ್ ಇರಲಿ, ಅದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ಇದಕ್ಕೆಲ್ಲ ಕೂಡ ಸಹಕಾರ ಕೊಡಬೇಕು. ಕಡಕೊರತೆಗೆ ಸಂಬಂಧಪಟ್ಟಾಗೆ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಒಂದು ಸಭೆ ಕರೆದು ಮೀಟಿಂಗ್ ಮಾಡಲಾಗಿದೆ. ಆ ಮೀಟಿಂಗಿನ ತೀರ್ಮಾನವಾದಂತೆ ಮುಂದಿನ ತಿಂಗಳು ಈ ಆದಿತ್ಯವಾರ ಉಂಡಂಡ ಅಧಿಕಾರಿ ಬಂದು ಯಾವ ರೀತಿ ನಾವು ಟೆಂಪರರಿ ಕೆಲಸ ಮತ್ತು ಪರ್ಮನೆಂಟ್ ಕೆಲಸ ಏನು ರೋಜನ್ನು ರೂಪಿಸಬೇಕಂತೇಳಿ ರೋಜನ್ನು ರೂಪಿಸಿ ನಾವು ಸರ್ಕಾರ ನಮ್ಮ ವರದಿಯನ್ನು ನಾವು ಸಲ್ಲಿಸಲಿಕ್ಕೆ ಇವತ್ತು ಕೊಡ್ತಿದ್ದೇವೆ. ಕೆಲವೊಂದು ಪ್ರಮುಖ ಕೋಡಿ ನಮ್ಮ ಉಲ್ಲಾಲ ಕೋಡಿ ರಸ್ತೆಯಲ್ಲಿ ಅದನ್ನು ಪ್ಯಾರಿಸಿಂದ ಇಲ್ಲಿ ಅಗಲೀಕರಣಗೊಳಿಸಿರುವುದು, ಅದೇ ರೀತಿ ನಮ್ಮ UGDಗೆ ಸಂಬಂಧಪಟ್ಟಾಗ ಎಲ್ಲಿ ಅದು ಪೆಂಡಿಂಗ್ ಆಗಿದೆ ಕೆಲಸ ಪ್ರಾರಂಭ, ಇದೆಲ್ಲ ಕೂಡ ರಿವ್ಯೂ ಮೀಟಿಂಗ್ ಮಾಡಿದ ಕೆಲ UGDಗಳದ್ದು ರಸ್ತೆ ಅಭಿವೃದ್ಧಿ ಆಗುವಾಗ ಅದನ್ನು ತೆಗೆದುಹಾಕಲಾಗಿದೆ. ಅದಕ್ಕೆ ಪುನಃ ಈಗ ಕಾನೂನು ಪ್ರಕಾರ ಬಬ್ಬುಕಟ್ಟೆ ಹತ್ರ ಅದನ್ನು ನಮ್ಮ UGD ಅವರೇ ಅದನ್ನು ನಮಗೆ ರಿಪೇರ್ ಮಾಡಿ ಕೊಡಬೇಕು. ಅದಕ್ಕೆ ತಕ್ಷಣ ಅಧಿಕಾರಿ ಕೂಡ ಮಾತಾಡಿದೆ, ಮಳೆಗಾಲ ಸ್ವಲ್ಪ ಕಡಿಮೆ ಆಗಲಿ ನಾವು ತಕ್ಷಣ ಆ ಕೆಲಸ ಮಾಡೋದನ್ನು ಕೂಡ ಹೇಳಿದ್ದಾರೆ. ಅದು ಖಂಡಿತವಾಗಿ ನಾವು ಕೆಲಸವನ್ನು ಮಾಡಿಸ್ತೇನೆ. UGD ಒಂದು ಹಂತದ 2 ಕಡೆ ಕೇಸ್ ಇದೆ ನೋಡಿ. ನಮ್ಮ ಪ್ರತಿನಿಧಿಯಾಗಿ ನಾವು ಯೋಜನೆಗಳು ತರಬಹುದು, ಊರವ್ರು ಸಹಕಾರ ಬೇಕಲ್ಲ. ಕೇಸ್ ಹೋದರೆ ದೇಶದ ಕಾನೂನು ಹಾಗೇ ಇದೆ. ಸೊ ಕೇಸ್ ಇವತ್ತಲ್ಲ ನಾಳೆ ಕೇಸ್ ಕ್ಲಿಯರ್ ಆಗ್ತದೆ, ಇವತ್ತಲ್ಲ ನಾಳೆದು ಅನುಷ್ಠಾನ ಆಗ್ತದೆ. ಕೆಲವರು ಈ ಕೇಸಿಂದಾಗಿ ಸ್ವಲ್ಪ ನಿಧಾನವಾಗ್ತದೆ. ಯಾಕೆಂದರೆ ಇಡೀ ಉಲ್ಲಾಲ ಜನತೆ ಆಲೋಚನೆ ಮಾಡಬೇಕು. UGD ನಾವು ಆದಷ್ಟು ಬೇಗ ಮಾಡದಿದ್ದಲ್ಲಿ ಉಲ್ಲಾಲ ಅನ್ಡಿಕ್ಲೇರ್ ಸ್ಲಮ್ ಆಗ್ತದೆ, ಎಲ್ಲ ಅಲ್ಲಿ ನೀರು ಬಿಟ್ಟು. ಆದ ಕಾರಣ ಭವಿಷ್ಯದ ಉಲ್ಲಾಲದ ಆಲೋಚನೆಯಿಂದ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಇದು ಬಯಸ್ತೇನೆ. ಕೇವಲ ಉಳ್ಳಾಲ ಮಾತ್ರ ಅಲ್ಲ, ಈಗ ಬೆಳ್ಮ ಆಗಲಿ, ಕೋಟೆಕಾರು, ಸೋಮೇಶ್ವರ ಈ ಪ್ರದೇಶದಲ್ಲಿ ಕೂಡ UGDಗೆ ಸಂಬಂಧಪಟ್ಟ ಕೆಲಸ. ಈಗ UGD ಎಲ್ಲವೂ ಕೂಡ ನಗರ ಮಟ್ಟದಲ್ಲಿ ಅದೇ ಗ್ರಾಮೀಣ ಮಟ್ಟದಲ್ಲಿ ಕೂಡ ಇರುವುದಿಲ್ಲ ಎಲ್ಲಿಯೂ ಕೂಡ. ಆದರೆ ಡೆವಲಪ್ಡ್ ಆಗ ಬಂದಿದೆ. ಅದಕ್ಕಾಗಿ ನಾವು ಸೋಮೇಶ್ವರ ನಗರ ಆಗಿದೆ. ಅದನ್ನು ಬೆಳ್ಮ ಮತ್ತು ಮುನ್ನೂರು ಅನ್ನೋದಕ್ಕೆ ಹೌದು ಪ್ರಪೋಸಲ್ ಹೋಗಿದೆ. ಅದು ನಾನು ಎಲ್ಲಿ ಕೂಡ ಯಾಕೆ ಅಂತ ಹೇಳಿದರೆ ಈಗ ಹೇಳಿದ ತಕ್ಷಣ ಮತ್ತು ಅದಕ್ಕೆ ಒಂದೊಂದು ವಿಚಾರ ಬರ್ತದೆ. ಸೊ ಪ್ರಪೋಸಲ್ ಇವತ್ತು ಹೋಗಿದೆ. ಬೆಲ್ಮ ಮತ್ತು ಮುನ್ನೂರನ್ನು ಸೇರಿಸಿಕೊಂಡು ಒಂದು ನಗರ ಪಂಚಾಯತ್ ಮಾಡಬೇಕು. ಕೊಣಾಜೆ ಮತ್ತು ಮಂಜನಾಡಿ ಸೇರಿಸಿಕೊಂಡು ಒಂದು ನಗರ ಮಾಡಬೇಕಂತೇಳಿ ಏನು ಪ್ರಪೋಸಲ್ ಇದೆ. ಅದು ಯಾಕೆಂತ ಹೇಳಿದರೆ ಅದಕ್ಕೆ ಬೇಕು ಅನುದಾನ ಎಲ್ಲ ಕೊಡೋದು ಬಿಡುಗಡೆ ಮಾಡಬೇಕು. ಸರ್ಕಾರ ಯಾವುದೇ ಒಂದು ತೀರ್ಮಾನ ಪ್ರಪೋಸಲ್ ತಗೊಂಡಿದ್ದಾರೆ, ಅದು ಯಾವುದೇ ತೀರ್ಮಾನ ಆಗಲಿಲ್ಲ. ಈಗಿನ ಸದ್ಯದ ಮಟ್ಟಿಗೆ ದೇಳಗಟ್ಟೆ ವೈದ್ಯಕೀಯ ಕಾಲೇಜುಗಳು, ಎಜುಕೇಷನ್ ಸೆಂಟರ್ ಮತ್ತು ಹಾಸ್ಪಿಟಲ್ಗಳಾಗಿದೆ, ಅಲ್ಲಿ ಮುಖ್ಯವಾಗಿ ಬೇಕು. ಮತ್ತು ವಿಚಾರ ಏನಿದೆ ಅಂತ ಹೇಳಿದರೆ ಆ ಸರ್ಕಾರದ ಭಾವನೆ ಏನಿದೆ, ಗ್ರಾಮೀಣ ಮಟ್ಟದಲ್ಲಿ ಬಿಲ್ಡಿಂಗ್ ಮಾಡುವಾಗ ಆ ಬಿಲ್ಡಿಂಗ್ನವರು ಅಲ್ಲಿ ಎಷ್ಟು ಕೆಪಾಸಿಟಿ ಅದಕ್ಕೆ UGD ಅವರೇ ಅದನ್ನು ಮಾಡಬೇಕು, ಇಲ್ಲದ ಯಾರು ಕೂಡ ಪರ್ಮಿಷನ್ ಕೊಡಬಾರ್ದು. ಆ ರೀತಿ ಒಂದು ಕಾನೂನು ಇವತ್ತು ಇರುವಂಥದ್ದು. ಅದಕ್ಕಾಗಿ ಗ್ರಾಮೀಣ ಮಟ್ಟದ ಉಲ್ಲಾಲದಲ್ಲಿ ಕೂಡ ನೋಡಿ, ಉಲ್ಲಾಲ ಬೀಜ ಹಚ್ಚಿದೆ ಇಷ್ಟು ಉತ್ತಮ ಜಾಗ. ಯಾಕೆ ಇಲ್ಲಿ 4 ಫ್ಲೋರಿಂದ 5 ಫ್ಲೋರ್ ಯಾರು ಕಟ್ಟೋದಿಲ್ಲ, ಕಟ್ಟೆಗೆ ಇಲ್ಲಿ UGD ಇಲ್ಲ. ನಾವು UGD ಮಾಡಿದರೆ ಪ್ರತಿಯೊಂದು ಕೂಡ 15-20 ಮಂಗಳೂರಿನಲ್ಲಿ ಹೇಗೆ ಬರ್ತದೆ 20-25 ಫ್ಲೋರ್, ಆ ರೀತಿ ಫ್ಲೋರ್ಸ್ ಬರ್ತದೆ. ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಜನರಿಗೆ ಇನ್ಕಮ್ ಆಗ್ತದೆ. ಇದು ಬಹುಶಃ ಊರವರು ಯಾರು ಕೇಸ್ ಹಾಕ್ತಾರೆ ಇದೆಲ್ಲ ಕೂಡ ಅರ್ಥ ಮಾಡಿಕೊಳ್ಬೇಕು. ಸಭೆಟ್ ನಗರಾಭಿವೃದ್ಧಿ, ನಗರೋತ್ಥಾನ, PWD, CRZ, ಬಂದರ್ ಇಲಾಖೆ, ಒಳಚರಂಡಿ, UGD ಅಧಿಕಾರಿಗಳು, ಕಣಚೂರು ಮೋನು, ಕೌನ್ಸಿಲರ್ ಮೊಹಮ್ಮದ್ ಮುಕ್ಕಚ್ಚೇರಿ, ನಗರಸಭೆ ಪೌರಾಯುಕ್ತರು ವಾಣಿ V ಆಳ್ವ, ಗ್ರಾಮ ಕರಣಿಕೆಯರು ಸಂತೋಷ್ ಸಭೆಟು ಪಾಲ್ಪಡೆದಿದ್ದರು.